ಅಣ್ಣರು ಬೊಬ್ಬೆ ಹೊಡೆದಲ್ಲಿ ದಟ್ ಡೇ ಆಫ್ ಮೈ ಲೈಫ್ ಎಂಟೈರ್ ಕ್ರಿಕೆಟ್ ಹಿಸ್ಟ್ರಿ. ಈಗ ನನ್ನ ಹೆಂಡತಿ ನೋಡ್ರೆ ಬೈತಾಳೆ, ಈ ಚಂದಕ್ಕೆ ಅಲ್ಲಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದೋಗೆ. Hello guys, welcome back to Dichi vlog with Bazi, black coffee, black tea guys. Akmada black tea tapi. Okay, black tea api. Chane bodu. Namaskara. Ni match undi bali. Match undi. So Anthony full exercise month by the day. You did exercise to hit a 6? Huh? No. Pata dikha me period bakka wala bartirbi. Try. In front of camera, nothing you are, huh? You get shy? No, little. No, little. Okay, you go to the car. Wait. When you fresh milk, chavan. Super chavan no le. Wow, super ne. Five, huh? Ella ki mata baad der, huh? Yeah. Car ready ah? The milk baad bitter le. Very good. See? Fresh milk bola. Fresh milk ready and ನಾನು ಗೊಬ್ಬರ ಈ ಗ್ರೌಂಡ್ಗೆ ಲೇಟ್ ಆಂಡ್ ಬೇಗ ಒಬ್ಬನ ಬೇಗ ಎತ್ತುವ. We'll reach first. Earlier. Okay, let's go. ಅಲ್ಲ ಬರೇ ಟಾಸ್ ವಿನ್ ಆಯ ಎಂಕಲ್ ಬೌಲಿಂಗ್ ಅಂತ ಪಿಚ್ ರಿಪೋರ್ಟ್ ಬಂದು ಪಿಚ್ ಅಂತೆ ಡ್ಯಾಮೇಜ್ ಆಯ್ತಂದು ಈ ಜನ ಬಂತೀನಿ. ನಾನಾ ನೀವೇ ಮಾಡಿದ್ದು. ನಾವ್ಯಾಕೆ ಮಾಡನ್ರಿ, ಹೇಳಿಕ್ಕಾಗಲ್ಲ. ದುಷ್ಟರ್ ಇದು ಈಗ ಮಾಡಿದವನಿಗೆ ಎಂತ ಹೇಳಿಕೊಂಡು ನಿಮಗೆ ಏನಿಲ್ಲ, ಅದು ಯಾರು ಮಾಡಿದ್ದಾರೆ ಅವರು ದೇವ್ರು ನೋಡ್ಕೊಂತಾನೆ ಅಷ್ಟೇ. ಜಾಸ್ತಿ ಕರ್ಮ ಹಿಟ್ ಯು ಬ್ಯಾಕ್. ವೆರಿ ಗುಡ್. ಯಾವನವನು ಮಗನೇ ಎಂತ ನಗಾಡ್ತೀರಿ ನೀವು ಸುಮ್ಮನೆ? ಬೇಡ, ನಮ್ದು ಮಂಗಳೂರು ಇದು. ಯುಗ ಫ್ರೆಂಡ್ಸ್. ಹಾ, ಯುಗ ಫ್ರೆಂಡ್ಸ್. ಎಂತ ಒಳ್ಳೆ ವ್ಯೂ ಗೊತ್ತನ್ರಿ ಇಲ್ಲಿ. ಒಂದ್ಸಲ ಹಂಗೆ ತಿರುಗಿ ನೋಡಿ, ಒಂದ್ಸಲಿ ಒಳ್ಳೆ ಫಿಲಮ್ ಹೀರೋ ತರ ಆಗತ್ತೆ. ಹಾ ಚೆನ್ನಾಗಿ. ವಿಲ್ ಸ್ಟಾರ್ಟ್ ದ ಮ್ಯಾಚ್. ತಗೊಳ್ಳಿ ನಿಮ್ಮ ವಸ್ತು ನಮಗೆ. ಗ್ಲೌಸ್ ಇದೇ ಕೊರೋನಾ ಗ್ಲೌಸ್ ಹೇಳಿ ಬಿಲ್ಡಿಂಗ್ ಮಂದುಗ ಮಹೇಶ್ ಬಾಯಿಗೆ ಗ್ಲೌಸ್ ಬೋರ್ಡಿಗೆ ಒಂಜಿ 4 ಕ್ಯಾಚ್ ಪತ್ತೋಡು, 4 ಕ್ಯಾಚ್ ಮಿನಿಮಮ್. ಐಟ್ ಒಂಜಿ ಸೂಪರ್ ಡೈವ್ ಆದ್ ಪತ್ತಿನ ಒಂಜಿ ಚಾನ್ಸ್ ಉಂಡು. ಇದಿತ್ತನೆ ಎಂದು ಇನ್ನ ರಾಶಿ ಫಲ. ನವೀನ್ ಕ್ಯಾಚ್ ಮಾತ್ರ ಓಲಿತ್ತಂಡೆಲ್ಲ ಪತ್ತೋಡು. ನೀ ಪಕ್ಕದ ಬಾಯಿ ಬೇಜಾರದ ಬಲ್ಲಿ ಬನ್ನಿ. ಒಂದು ಟೀಮಲ್ಲಿ ಒಂದು ಕ್ರಿಯೇಟ್ ಆಗಿದೆ ಏನಂತ ಹೇಳಿದ್ರೆ, ಇವ್ರ ಕ್ಯಾಚ್ ಮಾತ್ರ ಇಡೋದು. ಯಾಕಂದ್ರೆ ಊರ್ದಕ್ಲ ಅಂತ. ನಾನು ಊರ್ದಕ್ಲ ರೀ. ಇಲ್ಲ ರೀ, ಅರ್ಧ ನಾನು ಅಟೆಂಪ್ಟ್ ಮಾಡ್ತೀನಿ. ಇವ್ರದೆಲ್ಲ ಬಿದ್ದೆಲ್ಲ ಹಿಡಿತಾರೆ. ಅದೇನಂತ ಗೊತ್ತಿಲ್ಲ ರೀ. ಎಲ್ಲ ಹೋದ್ರು ಬಿದ್ದೆ ಹಿಡಿದೆ. ನಾನೊಂದ್ ಚೂರು ಬಗ್ಗಿದ್ರೆ ಸಿಕ್ಕಿರೋದು ಮೊನ್ನೆ. ಮನುಷ್ಯ ಟ್ರೈ ಮಾಡಿದ್ರೆ ಕೈ ಮೊದ್ಲೇ ಮೂಳೆ ಎಲ್ಲ ಮುರ್ಕೊಂಡಿದೀವಿ ನಾವೇನು ಪ್ರೊಫೆಷನಲ್ ಆಡ್ತೀವಿ. ಅದೇ. ಓಕೆ, ಲೆಟ್ಸ್ ಗೋ. ಗಾಯಕರು ಬಂದಿದ್ದಾರೆ. ಮಿಸ್ಟರ್ ಹೆಸರು ಹೇಳಿ. ಪುಷ್ಪವಾ ಹೇಳಿ, ಒಂದು ಸಾಂಗ್ ಹೇಳಿ. ಹೃದಯದಲ್ಲಿ ಕೂತು ನೀನು ನನ್ನ ನೋಡಬೇಕಿದೆ. ಹೃದಯದಲ್ಲಿ ಕೂತು ನಿಮ್ಮ ನೋಡ್ಬೇಕಾಗಿದ? ಯಾಕೆ ಬೇರೆ ಕಡೆ ಕೂತು ನಿಮ್ಗೆ ಕಾಣಲ್ವಾ? ಕಾಣೋದೇ ಇಲ್ಲ. ಅಂತ ಮಾತಾಡ್ತಿದ್ದ ಮಾತಾಡಲಿ. ಫೀವರ್ ಬರ್ತಿತ್ತು. ಫೀವರ್ ಗುಡ್. ಫೀವರ್ ಇಸ್ ಗುಡ್, ಯು ಆರ್ ಗುಡ್. ಮೀ ಇಟ್ಸ್ ಗುಡ್. ಎಂಕ್ಲ ಚಾಮ್ ಬತ್ತೀರಿ. ಚಾಮ್ ಬಾಯ್ ಎಂಚ? ಹಾಯ್, ಗುಡ್ ಮಾರ್ನಿಂಗ್ ಆಲ್. ಸೊ ಇನ್ನಿತ್ತ ಮ್ಯಾಚ್ ದೀಕ್ಷಿತ್ 5 ವಿಕೆಟ್ ದಿಪ್ಪೇರೆ ಟ್ರೈ ಮಲ್ಕೊಂಡಿಲ್ಲ. ವಿಕೆಟ್ ಅಂಡೆಲ್ಲ ತಿಕ್ಕೊಡು ಯಾನ್ ಕೇಳೊಂದಿಲ್ಲ. ರೆಡ್ ಕ್ಯಾಚ್ ಯಾನ್ ಪತ್ವೆ ಅದ್ನ ಒಂಜಿ ಪರಕೆ ಉಂಡು. ರೆಡ್ ಕ್ಯಾಚ್ ಆದ್ರೆ ಫಸ್ಟ್ ಇದು. ಓಕೆ, ಇಂಕೊಂಚೂರು ಕ್ಲೀನ್ ಮಾಡ್ಬೋಗ. ವ್ಯೂ ತುಲೆ ಎಂಚ ಉಂಡು. ಸನ್ ರೈಸ್ ಬಾರಿ ಶೋಕ ಆವೊಂದುಂಡು. ಅಂಡ್ ಒಂಚು ಬತ್ತ ಎಂಕ್ಲ ರೈಸ್ ಆಪ್
विठल भाई कितना मारेगा? 30+. अनीसा कितना मारेगा? 30+. 60 हो गया. Okay, then remaining 70. You hit. And Dixie will hit, I think, 40 or something. So 129 target. ಎಡ್ಡೆತ್ತನ ಬೌಲಿಂಗ್ ಲಾಸ್ಟ್ ಒಂಜಿ ಮಗ್ಗೆ ಕೆರಿ ಲಗಾಡಿತ್ತೆ. Bad day of my life, entire cricket history. I never give this but much. it is okay. I took two beautiful catches. See, he is appreciating himself only. I did not take, but ball came and hit the gloves. So I just closing the gloves. Bowler is too good fast bowler. Where is he? Umar. Umar bhai. Not getting steps like properly, run up properly. Clean it. So You want to pump? ಮ್ಯಾಚ್ ಒಂಜಿ ಗೊಬ್ಬನ ಒಂಜಿ ಖುಷಿಯೇ ಬೇತೆ. ನವೀನ್ ಬಾಯ್ ವಿಠಲ ಬಾಯ್ ಯಾವನ ಗೊಬ್ಬಂದಿಲ್ಲ ಶೋ ಕಡೆ ಎಂಕ್ಲು ಮೂಲು ಪಟ ಹಾಕೊಂದಿಲ್ಲ. ಏನು ಹೇಳ್ರಿ ಎಂತದ್ದು ಹೇಳಿ ಮಾತು ಇವತ್ತು ನಂಗೆ ಮೂಡಿಲ್ಲ ರೀ. ಮೂಡಿಲ್ಲ. 6 ಬಾಲಿಗೆ 5 6 ಕೊಟ್ಟರೆ ಮತ್ತೆ ಮೂಡು ಇರ್ತದ? ದೊಡ್ಡ ಬಾಲರ್ ಗಳಲ್ಲಿ ಹಿಂಗೆ ದೊಡ್ಡ ಬಾಲರ್ ಇದ್ಕೊಂಡ್ರೆ 6 ಕೊಟ್ಟೆ. ಇಲ್ಲಪ್ಪ. ಸ್ಟುವರ್ಟ್ ಬ್ರಾಡ್ 6 ಬಾಲಿಗೆ 6 ಕೊಟ್ಟು 600 ವಿಕೆಟ್. ಅವ್ನು ದೊಡ್ಡ ಬಾಲರ್ ಅಲ್ಲ. ಸ್ಟುವರ್ಟ್ 600 ವಿಕೆಟ್ ತೆಗ್ದಿರೋ ದೊಡ್ಡ ಬಾಲರ್. 600 ಮ್ಯಾಚ್ ಆಡಿದ ಅವನು. ಪುಕ್ಲಿ ಆಡಿದ. ಗಾಯ್ಸ್ ನಾವಿದ್ದೇವೆ ಈಗ 6 ಬಾಲಿಗೆ 5 6 ಕೊಟ್ಟವರೊಟ್ಟಿಗೆ ಅವರ ಅಭಿಪ್ರಾಯ ಕೇಳುವ. ಏನಿಲ್ಲ, ಈಗ ನನ್ನ ಹೆಂಡತಿ ನೋಡ್ರೆ ಬೈತಾಳೆ, ಈ ಚಂದಕ್ಕೆ ಅಲ್ಲಿಗೆ ಬೆಳಗ್ಗೆ 5 ಗಂಟೆಗೆ ಬಿಜ್ಜು ಅದು ಕುಂಟುಕುದ್ರೆ ಅದು ಟುಕೊಂಡ್ ಹೊಡತ್ತ. ಈ ಬೇಜಾರಾಗ್ತದೆ ಗಾಯ್ಸ್, ಏನ್ ಮಾಡೋದು ಹೇಳಿ, ಜೀವನನೇ ಹಿಂಗಾಗ್ಬಿಟ್ಟಿದೆ. ಮುಖ ಕಾಣ್ತಾ ಉಂಟಲ್ಲ ನೋಡಿ, ಕಾಣಿಸ್ತುಂಟಾ ನೋಡಿ ಹೇಳಿ, ಮುಖ ಮುಚ್ಕೊಳಂಗಾಗ್ಬಿಟ್ಟಿದೆ ಪರಿಸ್ಥಿತಿ ನಮ್ದು. ಇಲ್ಲ ಈಗ ಲೆನ್ಸಿಗೆ ನೀರು ಬಿದ್ದಿದೆ. ನೀರು ಬಿತ್ತೆ ಈಗ ಸುಮ್ಮನೆ ಬ್ಯಾಟ್ರಿ ವೇಸ್ಟ್ ಮಾಡ್ಲಿಕ್ಕೆ. ನಾನು ರಿಟೈರ್ಡ್ ತಲ ಅಂತಿದ್ದೀನಿ, ಕ್ರಿಕೆಟ್ ಇಂದ ರಿಟೈರ್ಡ್ ತಲ ಅಂತಿದ್ದೀನಿ. ಯಾಕೆ ಏನ್ ಮಾಡೋದು ಹೇಳಿ, ಇವತ್ತು ನಾವು ರೀ ಊರಲ್ಲೆಲ್ಲ ಇನ್ನು ಆಗ ಸ್ವಲ್ಪ ಫಿಟ್ ಆಗಿದ್ವಲ್ಲ, ಆಗ ಇನ್ನೂ ದಬಾಕ್ ಆಗ್ತಿದ್ವಿ. ಈಗ ಏನ್ ಮಾಡೋದು ಹೇಳಿ, ಪರವಾಗಿಲ್ಲ, ಏಜ್ ಆಯ್ತಲ್ಲ, ಪ್ರಾಯ ಆಯ್ತಲ್ಲ. ಆಯ್ತಾಯ್ತು. ನವೀನ್ ಅವರಿಗೆ ಇವರಿಗೆ ಮಹೇಶಣ್ಣಗೆ 50 ವರ್ಷ ಅದು ಗೊತ್ತಾಗಲ್ಲ. ಹೌದು, ಮಹೇಶಣ್ಣ ಚಿರ ಯುವಕ ಯಂಗ್ ಯುವಕ ನೋಡಿ. ಎಲ್ಲ ದೇವರ ದಯೆ ಅಂತ ಹೇಳ್ತಾರಲ್ಲ, ದೇವ್ರ ದಯ, ಜನರ ಅನುಕಂಪ, ಅನುಕಂಪ, ಆಶೀರ್ವಾದ ಅವರಿಂದ. ಅಣ್ಣರು ಬೊಬ್ಬೆ ಹೊಡೆದಲ್ಲಿ ವಾಟ್ ನವೀನ್. The shout will be missed in next 3 weeks, 4 weeks. Vittal. In dream also it will come. Never left right. We will make a record and we will put in the speaker. Bluetooth. That's a good idea. Bluetooth. No, otherwise we will make a live from there and Vittal will shout from there. Shout! If you would have bit little far, no, you would have said no more. ನಾವಿಲ್ಲ ಇದ್ವಲ್ಲ, ನಾವು ಬಿಡ್ತಿರಲ್ಲ, ಕಚ್ಬಿಡ್ತಿರಲ್ಲ ಹೋಗಿ ನಮಗೆ. ಅದು ಅಭ್ಯಾಸ ಉಂಟು. ಎಲ್ಲರೂ ಅಟ್ಯಾಕ್ ಮಾಡ್ಬಿಡ್ತಿರಲ್ಲ. ಓಕೆ, ಸಿ ಯು ಲೇಟರ್. 6 ಬಾಲಿಗೆ 6 ಕೊಟ್ಟರು ಕೂಡ 6 ಬಾಲ್ 5 6 ಕೊಟ್ಟರು ಕೂಡ ಬನಾನ ತಿಂತಾರೆ. ನೋ ಐ ಡೋಂಟ್ ಅನಿ. ಈಗ ನಾನೇ ಸಾಯ್ಬೇಕಿತ್ತಂದ್ವಿ, ಸ್ವಲ್ಪ ಅದು ವ್ಯತೆ ಗೀತೆ ಇರ್ಬೇಕಿತ್ತು ರೀ. ಎಂತದಕ್ಕೆ ಸುಮ್ಮನೆ ಬಾಲರ್ ಅಂದ್ರೆ ಬಾಲ್ ರನ್ ಕೊಡಕ್ಕೆ ಇರೋದು. ಅದು ಗೊತ್ತು. ನಾಳೆ ಬರಲ್ವ ನೀವು? ಇಲ್ಲ, ನೀವೆಲ್ಲ ದೇಶದ್ರೋಹಿಗಳು ಕಣ್ರಿ. ನೀವೆಲ್ಲ ದೇಶದ್ರೋಹಿಗಳು. ಕ್ರಿಕೆಟ್ ದೇಶದ್ರೋಹಿ is not coming tomorrow, no match for team. ಕ್ರಿಕೆಟ್ ದ್ರೋಹಿ, ಟೀಮ್ ದ್ರೋಹಿ. ಟೀಮ್ ದ್ರೋಹಿ. ನಮ್ಮ ಉದ್ದ ಟೀಮ್ ಬಿಟ್ರೆ ಅಬ್ಜೆತ್ತ. ಇವ್ರು ಕುಡ್ಲ ಟೀಮ್ ಫಾರ್ವರ್ಡ್, ಕುಡ್ಲ ಟೀಮ್ ಫಾರ್ವರ್ಡ್. ಒಂದು 2 ತುಳುಲಿ ಮಾತಾಡ್ರಿ. ಎಂಚಿಲಂಬೆ, ಎಂಚ ಉಲ್ಲಂಬೆ, ಎಂಚಿಲಂಬೆ, ಕಾಲಜ್ಜಿ, ಮಲ್ಪನುಲ್ಲೆ, ಮಲ್ತೊಂದುಲ್ಲೆ, ಜತ್ತರ, ಲಕ್ಕೆರ, ಪೂಕಿ ಬಿಡಿಯಾರ, ಪೂಕಿ ಬಿಡ್ಗಾರ.
ಅನೀಶ್ ಭಾಯ್ ಎರಡು ತುಳು ಮಾತಾಡಿ. ತುಳುವ ಹಾ. ಬರಲಡ ತುಳು ಸ್ವಲ್ಪ ಅದು ಗೊತ್ತದೆ ಅವ್ರಿಗೆ 80% ಕನ್ನಡ ಗೊತ್ತು ಅಷ್ಟೇ. Guys, we lost the match. That's it. That's it. That's it. Guys, match ಸೋತನಲ್ಲ ಇಂಗ್ಲಿ ಬಂಜಿ ಬಿಡು ಪೂಜಾ. We have to eat something, no? So, guys are here. It's Basi's place where he works. And Faisal, he's having a dry cough. Too much. Just ask what is the solution for dry cough. Allah, we are asking. Please give advice for the dry cough. What we need to eat and drink. ಮಸಾಲ ದೋಸೆ ಬರ್ತಾನೆ ಗಾಯ್ಸ್. ಇದು ಮಸಾಲ ದೋಸೆನಾ ಅಲ್ಲ? ಅನ್ನದು ಇದು ಮಸಾಲ ದೋಸೆ ಬರ್ತಾನೆ ಗಾಯ್ಸ್. ಇದು ಸೆಟ್ ದೋಸೆ ನಾರ್ಮಲ್ ದೋಸೆ. ನಮ್ಮ ಊರು ನಮ್ಮನೆ ಇದ್ದ ತಿನ್ಕ First time trying the ಮಸಾಲ ದೋಸೆ. ಇಟ್ಸ್ ವೆರಿ ಫೇಮಸ್. 6 lane down. ಡ್ರಾಮಾ. ಚಟ್ನಿ ಉಂಡು, ಸಾಂಬಾರುಂಡು, ಒಕ್ಕ ಬಿರಿಯಾನಿ ಚಟ್ನಿ, ಪೊಟೆಟೊಲೈ ಫುಲ್ ಇದು ಮಾಡಿದ್ರು ಮುಂಚಿನ ಪೊಟ್ಯಾಟೊ. ಓಕೆ, ಕ್ಲೋಸ್ ಇಟ್. ಟಾಟಾ ಬಾಯ್ ಬಾಯ್. ತಿನ್ಪ ಬಕರಿಪ. ಓಕೆ ಗೈಸ್, ಹೊಸ ರೆಸ್ಟೋರೆಂಟಿಗೆ ಬೈದೀನಿ. ಸ್ಪೈಸಿ ಲೇನ್ ಬಂದು ಕಾಸರಗೋಡ್ದಾಗಲ್ಲ ಭಾರಿ ಶೋಕಿತ್ತು. ಮಸಾಲ ದೋಸೆ ಶೋಕಿತ್ತು. ಅವಕಾಡೋ ಜ್ಯೂಸ್ ವಾರಕ ಬಲೆ ಗೈಸ್ ಭಾರಿ ಶೋಕದ ರೆಸ್ಟೋರೆಂಟ್ ಸ್ಪೈಸಿ ಲೇನ್ ಬಂದು ಎಲ್ಲಿಯ ರೆಸ್ಟೋರೆಂಟ್ ಅಲ್ಲ ಭಾರಿ ಶೋಕಿತ್ತು. ಒಂದು ಮಿರಕಲ್ ಗಾರ್ಡನ್ದ ಅಂತ ಅಲ್ಪ ನಿಯರ್ ಬೈ ಅವಕಾಡೋ ಜ್ಯೂಸ್ ಲೆಡ್ ಇತ್ತು, ಮಸಾಲ ದೋಸೆ ಲೆಡ್ ಇತ್ತು. अच्छा है फिर इधर लाइम जूस also very good. Thank you. Okay guys, and thank you Mr. Basi for the breakfast. Let's go guys. This is the one always paying for No, don't say that.